ಉಳ್ಳಾಲ ನಗರಸಭಾ ವ್ಯಾಪ್ತಿದ ತೊಕ್ಕೋಡು ಕೈತಲ್ದ ಬಬ್ಬು ಕಟ್ಟಿರ್ದು ಹೊಸಗದ್ದೆ ಪಿಲಾರ್ ಸಂಪರ್ಕಿಸಾವನ ತಾದಿ ಇಡಿ ನೀರಿರ್ಕದು ಕಾಂಕ್ರೀಟ್ ತಾದಿ ತೋಡುದಲಕ ಆತಂಡು ಕೃತಕ ನೀರ್ದ ನೆರೆ ಪರಿಸರದ ಇಲ್ಲ ಗುವೆಲ್ಗಳ ಚತ್ತದು ಗುವೆಲ್ದ ನೀರ್ಲ ಹಾಳಾತಂಡು. ಒಳಗಡೆ ಹೋಗುವ ನೀರು ಇಲ್ಲ ಅವರು ಮೊದಲೇ ಅಲ್ಲಿದ್ದಾರೆ ಅಲ್ಲಿ ಮನೆ ಬಾವಿ ಹತ್ರ ನೀರು ನಿಂತಿದೆ ಅಂತ ತೋರಿಸಿದ್ರೆ ತಂಕ್ಲೆನ ತಾದಿ ಇಡಿ ನೀಡು ಮುರ್ಕುದುಂಡು ಪಂಡದ ಆರೋಪಿ ಸಾಯಿನ ಸ್ಥಳೀಯರು ಹಿತರಕ್ಷಣಾ ವೇದಿಕೆದ ಕೋಶಾಧಿಕಾರಿ ಡಾಕ್ಟರ್ ಗೋಪಾಲ್ ಶೆಟ್ಟಿ ಪಾತಿರದ್ದು ದೇಶಗ ಸ್ವಾತಂತ್ರ್ಯ ತಿಕ್ಕದ 75 ವರ್ಷ ಆಂಡಲ ನಮ್ಮ ಪರಿಸ್ಥಿತಿ ಇಂಚ ಉಂಡು ಒಂಜಿ ಜೋರ್ದ ಬರ್ಸ ಬತ್ತಂಡ ಬರ್ಸದ ನೀರು ಪರತು ಪೋಯರೆ ಸರಿಯಾಯಿನ ತೋಡು ಇಚ್ಚಾಂದೆ ತಾದಿ ಇಡಿ ಕೃತಕ ನೆರೆ ನೀಡು ಮುರ್ಕೊಂಡು ತಂಕ್ಲೆನ ಪರಿಸರದ ರಾಜ್ಯ ಹೆದ್ದಾರಿ ಅಗಲೀಕರಣದ ಬೇಲೆ ಅವೈಜ್ಞಾನಿಕವಾದ ಆತಂಡು ಸರಿಯಾಯಿನ ತೋಡು ಮಲ್ಪಂದೆ ನೀರು ಪರತು ಪೋಯರೆ ವ್ಯವಸ್ಥೆ ಮಲ್ಪಂದೆ ಇಂಚ ಆತಂಡು ಈ ಬಗೆಟ್ ಸ್ಥಳೀಯ ಜನಪ್ರತಿನಿಧಿಗೆ ಮಾತರಿಗ್ಲ ಮನವಿ ಮಲ್ತದ ಆಂಡಲ ಇಂದೇನು ಸರಿ ಮಲ್ಪಂದೆ ನಮ್ಮನ್ನು ಕಡೆಗಣಿಸಾದಿರ ಪಂಡದ ಆರೋಪಿಸಾಯರು. ಸ್ವಾತಂತ್ರ್ಯೋತ್ಸವದ 75ರ ಸಂಭ್ರಮದಲ್ಲಿ ನಮ್ಮ ಪರಿಸ್ಥಿತಿ ಈ ಥರ ಇದೆ. ಎಲ್ಲರೂ ನೀವೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಶಾಶ್ವತವಾದಂತಹ ಮಳೆ ನೀರಿನ ಚರಂಡಿ ವ್ಯವಸ್ಥೆ ಇಲ್ಲ. ಅದೇ ರೀತಿ ಮೊನ್ನೆ ರೋಡಿನ ಕೆಲಸ ಆದ ನಂತರ ಈ ಥರ ಮಳೆ ನೀರು ಎಲ್ಲ ಮನೆಗಳಿಗೆ ನುಗ್ತಾ ಇದೆ. ಈ ಬಗ್ಗೆ ನಾವು ಎಲ್ಲ ಪ್ರತಿನಿಧಿಗಳಿಗೆ ಆದಷ್ಟು ಬಾರಿ ಮನವಿ ಮಾಡಿದ್ದೇವೆ. ಆದರೂ ನಮ್ಮ ಕಡೆಗೆ ಬಹಳ ಕಡೆಗಣನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮಸ್ಯೆ, ನೀವೇ ನೋಡ್ಬೋದು. ತಂಕ್ಲೆನ ಪರಿಸರದ ರಾಜ್ಯ ಹೆದ್ದಾರಿ ಅಗಲ ಮಲ್ಪುನಗ ಚರಂಡಿ ವ್ಯವಸ್ಥೆ ಸರಿಯಾದ ಮಲ್ಪಂದೆ ತಾದಿದ ಮಿತ್ತಬರಿತ ನೀರು ಇಡಿ ಇರ್ಕದು ಈ ಪರಿಸರದ ಮಾತಿರ್ನಲ ಇಲ್ಲದೊಲೈ ಗುವೆಲ್ಗು ನೀರು ಇರ್ಕದು ಪರಿಯರಲ ನೀರು ಇಚ್ಚಾಂದಿಲಕ ಆತಂಡು ಇನ್ನದ ಬಗೆಟ್ ಹಿತರಕ್ಷಣಾ ವೇದಿಕೆ ವತ್ತಿರ್ದು ಸ್ಥಳೀಯ ಸದಸ್ಯರು ದೀಕ್ಷಿತ್ ನಗರಸಭಾ ಅಧ್ಯಕ್ಷರಿಗೂ ಇಂಜಿನಿಯರ್ಗೂ ಮಾತಾ ಮನವಿ ಕೊಡ್ತಾ ಆಂಡ ಏರ್ಲ ಇನ್ನಕ್ಕೆ ಗಮನ ಕೊರೊಂದಿಚ್ಚೇರ್ ಪಂಡದು ಹಿತರಕ್ಷಣಾ ವೇದಿಕೆದ ಅಧ್ಯಕ್ಷರು NT ರಾಮಕೃಷ್ಣ ತಿಳಿಪಾಯರು. ಹೊಸಗದ್ದೆ ಹಿತರಕ್ಷಣೆ ವೇದಿಕೆಯಿಂದ ನಾವು ತುಂಬ ಸ್ಥಳೀಯ ಕೌನ್ಸಿಲರ್ ದೀಕ್ಷಿತ್ ಅವರಿಗೂ ನಾವು ಲಟ್ಟು ಕಟ್ಟಿದ್ದೀವಿ, ಪುರಸಭೆ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ, ಕಮಿಷನರ್ ಸಹ ಬಂದು ನೋಡಿದ್ದಾರೆ, ಇಂಜಿನಿಯರ್ ಬಂದು ಸಹ ನೋಡಿ ಹೋಗಿದ್ದಾರೆ. ಇಲ್ಲಿ ಒಂದು 150 ಮೀಟ್ರಷ್ಟು ಚರಂಡಿ ಇಲ್ಲ, ಆ ಚರಂಡಿ ಒಂದು ಮಾಡಿಕೊಡಿ. ಇಷ್ಟೆಲ್ಲ ತೊಂದರೆಗಳುಂಟು, ಇಷ್ಟೆಲ್ಲ ಮನೆಗಳು ಇದೆ. ಈಗ ತುಂಬ ಮನೆ ಒಳಗೆ ಹೋಗಿದ್ದಲ್ಲದೆ ಬಾವಿ ನೀರು ಸಹ ಕುಡಿಲಿಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮೇಲುಗಡೆ ಹೈವೇ ರೋಡ್ ಆಗುವಾಗ
ಅಲ್ಲಿ ಚರಂಡಿ ವ್ಯವಸ್ಥೆ ಮಾಡದೆ, ಸರ್ವಿಸ್ ರೋಡ್ ಕೊಡದೆ, ಎಲ್ಲ ನೀರನ್ನು ಹೊಸಗದ್ದೆ ದಾರನ ಬಾಗಲಿ ರೋಡ್ ಮೇಲೆ ಬಿಟ್ಟಿದ್ದಾರೆ. ರೋಡ್ ಈ ಕಾಂಕ್ರೀಟ್ ರೋಡ್ ಮೇಲೆ ಸೀದಾ ನೀರು ಹೋಗುತ್ತೆ. ಸೀದಾ ಒಂದು 300-350 ಮೀಟ್ರು ಕಾಂಕ್ರೀಟ್ ರೋಡ್ ಮೇಲೆ ನೀರು ಹೋಗಿ ಎಲ್ಲ ಮನೆಗಳಿಗೂ ಎಲ್ಲ ಬಾವಿಗಳಿಗೂ ಇಲ್ಲಿ ಯಾರು ರೋಡಲ್ಲಿ ಸಹ ನಡ್ಕೊಂಡು ಹೋಗ್ಲಿಕ್ಕಲ್ಲ ಅಂತ ಒಂದು ಪರಿಸ್ಥಿತಿ ಆಗಿ ಜನಪ್ರತಿನಿಧಿಗಳಿಗೆಲ್ಲ ಮತ್ತೆ ಖಾದರ್ ಸಾಹೇಬರಿಗೂ ಸಹ ನಾವು ಲೆಟರ್ ಕೊಟ್ಟಿದ್ದೀವಿ. ಏನು ಸಹ ಒಂದೇ ಒಂದು ಕೆಲಸ ಮಾಡಲಿಲ್ಲ. 1-2 ವರ್ಷದಿಂದ ಸಾಧಾರಣ ಒಂದು 10-12 ಲೆಟರ್ ಒಬ್ಬೊಬ್ಬರಿಗೆ ಕೊಟ್ಟಿರ್ಬೋದು. ಒಂದು 10-50 ಸರಿ ಅವರು ಆಫೀಸ್ಗೆಲ್ಲ ಹೋಗಿ ಅವರಿಗೆ ಮನವಿ ಕೊಟ್ಟಿರ್ಬೋದು. ಆದರೆ ಒಂದೇ ಒಂದು ಕೆಲಸ ಆಗದೆ ದಿನನಿತ್ಯ ಒಂದು ಮಳೆ ಬಂದರೆ ಇಲ್ಲಿ ನೆರೆಕೆರೆ 10-6 ಮನೆಗಳಿಗೆ ಯಾರಿಗೆ ನಿದ್ರೆ ಇಲ್ಲ. ಎಲ್ಲ ಮನೆ ಒಳಗಡೆ ನೀರು, ಅಂಗಡಿ ಒಳಗಡೆ ನೀರು, ಬಾವಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ರು, ಇಂಥ ಒಂದು ಜನಪ್ರತಿನಿಧಿಗಳು ಒಂದು ಸರಿ ಬಂದು ನೋಡ್ಲಿಕ್ಕೆ ಬರೋದಿಲ್ಲ. ಬಂದ್ರೆ ಒಂದು ಏನೋ ಒಂದು ಮಾತಾಡಿ ಎಲ್ಲ ಹೋಗ್ತಾರೆ. ಇದೊಂದು ದಯಮಾಡಿ ನಮ್ಮ ಒಂದು ಜನಪ್ರತಿನಿಧಿಗಳಿಗೆ ನಾನು ಒಂದು ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತಿದ್ದೇನೆ. ನೀವು ಒಂದ್ಸರಿ ಬಂದು ನೋಡಿ ಈ ಇದನ್ನ ಒಂದು ಕೂಡಲೇ ಒಂದು ಇದಕ್ಕೇನಾದ್ರೂ ಒಂದು ವ್ಯವಸ್ಥೆಯನ್ನು ಪರಿಹಾರ ಮಾಡಿ ದಯಮಾಡಿ. ನಮಸ್ತೆ. ಹಿತರಕ್ಷಣಾ ವೇದಿಕೆದ ಕಾರ್ಯದರ್ಶಿ ಬಾಲಕೃಷ್ಣ, ಪ್ರಮುಖರು ಸಂಜೀವ ಪೂಜಾರಿ, ಅಶೋಕ್ ಭಂಡಾರಿ, ಅರುಣ್ ಭಟ್, ಶ್ರೀಧರ್, ನಂದಕುಮಾರ್, ಗಿಲ್ಬರ್ಟ್ ಡಿಸೋಜಾ, ಶೋಧನ್, ಸೋಲಮನ್, ಗೀತಾ ಆರ್ ನಾಯಕ್ ಈ ಪೊರ್ತೋಟುಗೆ ಇದ್ದಾರೆ.